ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ. ಸ್ಪಂದನ ಟಿವಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಶಂಕರಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರತಿ ಸಿಟಿಯಲ್ಲೂ, ಪ್ರತಿ ಸ್ಟ್ರೀಟಲ್ಲೂ, ಪ್ರತಿ ಫುಡ್ಡಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ನಾವು ಇವತ್ತು ಹುಡುಕೊಂಡು ಬಂದಿದ್ವಿ ಮಣಿಪಾಲಗೆ. ಈ ಮಣಿಪಾಲದಲ್ಲಿ ಆ ಸ್ಪೆಷಲ್ ಫುಡ್ ಮಾಡುವವರು ಯಾರು, ಹೇಗೆ ಮಾಡ್ತಾರೆ, ಯಾವುದೆಲ್ಲ ಸ್ಪೆಷಲ್ ಫುಡ್ಡನ್ನು ನಮಗೆ ಮಾಡಿ ಕೊಡ್ತಾರೆ ಅಂತ ಎಲ್ಲ ಡೀಟೇಲ್ ನಿಮಗೆ ನಾನು ಹೇಳ್ತೀನಿ. ನಾನು ಇವಾಗ ಕರೆಕ್ಟ್ ಮಣಿಪಾಲದ ಪ್ರೆಸ್ ಕಾರ್ಟ್ ನೋಡಿ ಕಾಣ್ತಾ ಇದೆ, ಅಲ್ಲಿ ಪ್ರೆಸ್ ಕಾರ್ಟ್. ಅಲ್ಲಿಂದ ನೇರ ಮುಂದೆ ಬಂದರೆ ಲೆಫ್ಟಿಗೆ ಒಂದು ಡೈರೆಕ್ಟ್ ರೋಡ್ ಇದೆ ವೀಕ್ಷಕರೇ. ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಒಂದು 50 ಮೀಟರ್ ಇರ್ಬೋದು. ಅಲ್ಲೇ ನಮ್ಮ ಇವತ್ತಿನ ಸ್ಪೆಷಲ್ ಫುಡ್ ಕ್ಯಾಂಟೀನ್ ಇದೆ. ಓಕೆ, ಯಾಕೆ ತಡ, ಕಾಣ್ತಾ ಇದೆ. ನಾವು ಇನ್ನು ಮಾಡುವ ಕೆಲಸ ಒಂದೇ, ಡೈರೆಕ್ಟ್ ಅಲ್ಲಿಗೆ ಹೋಗೋದು. ಅಲ್ಲಿ ಏನೆಲ್ಲ ತಿಂಡಿ ಉಂಟು, ತಿಂಡಿ ತಿನ್ನಿಸ್ತಾರೆ, ಅಲ್ಲಿಯ ಸ್ಪೆಷಲ್ ತಿಂಡಿ ಏನಂತ ಎಲ್ಲ ಡೀಟೇಲ್ ನಿಮ್ಗೆ ನಾನು ಕೊಡ್ತೀನಿ. ಯಾಕೆ ತಡ, ಬನ್ನಿ ತಿನ್ನುವ. ಈಗ ನಾವು ಉಡುಪಿ ಮಣಿಪಾಲದ ಪ್ರೆಸ್ ಕಾರ್ಟ್ ಹತ್ರ ಇರುವ ಒಂದು ಕ್ಯಾಂಟೀನ್ನಲ್ಲಿದ್ದೇವೆ. ಓಕೆ, ಯಾಕೆ ತಡ ವೀಕ್ಷಕರೇ, ಈಗ ಅದರ ಮಾಲಕರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ರಾಜೇಶ್ ನಾಯಕ್. ರಾಜೇಶ್ ನಾಯಕ್. ಸರ್, ಈ ಉದ್ಯಮವನ್ನು, ಕ್ಯಾಂಟೀನ್ ಉದ್ಯಮವನ್ನು ತಾವು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡ್ಕೊಂಡಿದ್ದೀರಾ? ನಾನು ಸಾಧಾರಣ ಒಂದು 15 ವರ್ಷದಿಂದ ಮಾಡ್ತಿದ್ದೇನೆ ಇದನ್ನು. ಓಕೆ, ಇದಕ್ಕಿಂತ ಮುಂಚೆ ನನ್ನ ದೊಡ್ಡಪ್ಪ ಮತ್ತೆ ನಮ್ಮ ತಂದೆಯವರು ಮತ್ತೆ ಇವರು ವಿಠಲ್ ನಾಯಕ್, ನಮ್ಮ ತಂದೆಯವರು ಮತ್ತೆ ಅವರ ಅಣ್ಣ ದೊಡ್ಡಪ್ಪ ಈಗ ಇದ್ದಾರೆ, ಅವರು ಈಗ ಬರ್ತಾ ಇಲ್ಲ, ಅವರು ರಾಮಚಂದ್ರ ನಾಯಕ್, ಅವರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ ಉದ್ಯಮವನ್ನು. ಸರಿ ಸುಮಾರು ಸಾಧಾರಣ 40 ವರ್ಷದಿಂದ ಇದು ಉದ್ಯಮ ನಡೀತಾ ಉಂಟು. ಅದರಲ್ಲಿ ನಾನು ಇವರ ಮಗ, ಇವರು ವಿಠಲ್ ನಾಯಕ್ ನಮ್ಮ ತಂದೆ, ನಾನು ಸಾಧಾರಣ 15 ವರ್ಷದಿಂದ ಈ ಉದ್ಯಮವನ್ನು ಮಾಡ್ತಾ ಇದ್ದೆ. ಓಕೆ, ನಮ್ಮ ಈ ವೀಕ್ಷಕರಿಗೆ ಇಲ್ಲಿನ ಕರೆಕ್ಟ್ ಒಂದು ಲೊಕೇಶನ್ ಸರ್, ಯಾಕಂದ್ರೆ ಮಣಿಪಾಲ ಅಂತ ಹೇಳಿದ್ರೆ ತುಂಬಾ ದೊಡ್ಡದಿದೆ. ಈ ಒಂದು ಕಾರ್ಟ್, ಯಾವ ಕಾರ್ಟ್ ಎಲ್ಲಿ ಹೋಗ್ಬೇಕು, ಯಾವ ರೂಟ್ಗೆ ಹೋದ್ರೆ ಎಲ್ಲಿ ಸಿಗುತ್ತೆ ಅಂತ ಕರೆಕ್ಟ್ ಆಗಿ ಕ್ಯಾಮರಾ ನೋಡಿ ಹೇಳಿ. ಇದು ಪ್ರೆಸ್ ಕಾರ್ಟ್ ಅಂದ್ರೆ ಮಣಿಪಾಲ ಟೈಗರ್ ಸರ್ಕಲ್ ಮೇನ್ ಜಂಕ್ಷನ್ ಇಂದ ಸ್ಟ್ರೈಟ್ ಬಂದಾಗ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಸಿಗುತ್ತೆ. ಸಿಂಡಿಕೇಟ್ ಬ್ಯಾಂಕಿಂದ ಲೆಫ್ಟ್ ಕೆಳಗೆ ಡೌನ್ ಬಂದ ಕೂಡಲೇ ಅಲ್ಲಿ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ಉದಯನ್ ಬಿಲ್ಡಿಂಗ್ ಸಿಗುತ್ತೆ. ಅಲ್ಲಿಂದ ರೈಟ್ ತಗೊಂಡು ಸ್ಟ್ರೈಟ್ ಮುಂದೆ ಬರುವಾಗ MIC ಕಾಲೇಜ್ ಸಿಗುತ್ತೆ. ಲೆಫ್ಟಲ್ಲಿ ಡೌನಲ್ಲಿ MIC ಕಾಲೇಜ್ ಪಕ್ಕದಲ್ಲಿ ನಮ್ಮ ಗೂಡಂಗಡಿ ಉಂಟು, ಉದಯನ್ ಪ್ರೆಸ್ ಬದಿಯಲ್ಲಿ. ಉದಯವಾಣಿ ಪ್ರೆಸ್ನ ಬದಿಯಲ್ಲಿ ತಮ್ಮದು ಗೂಡಂಗಡಿ. ಓಕೆ ಸರ್, ಹಾಗೆ ಹೇಳಿದ್ರೆ ತಾವು ಸ್ಟಾರ್ಟ್ ಮಾಡಿ 15 ವರ್ಷ. ಹೌದು. ಓಕೆ, 15 ವರ್ಷಕ್ಕಿಂತ ಮೊದಲು ಯಾರು ಮಾಡ್ತಾ ಇದ್ರು? ತಂದೆ ಮತ್ತು ದೊಡ್ಡಪ್ಪ. ಅವ್ರು ಎಷ್ಟು ವರ್ಷದ ಹಿಂದೆ ಮಾಡ್ತಾ ಇದ್ರು ಇಲ್ಲಿ? ಪ್ರಾರಂಭವಾಗಿ ಎಷ್ಟು ವರ್ಷ? ಪ್ರಾರಂಭವಾಗಿ ನನ್ನ 40 ವರ್ಷ ಹತ್ರ ಆಯ್ತು. 40 ವರ್ಷದಿಂದ ಇದೇ ಜಾಗದಲ್ಲಿ ಇದ್ದೀರಾ? ಅಂದ್ರೆ ದೊಡ್ಡಪ್ಪ ಹೇಳ್ತಿದ್ರು, ಜನಾರ್ದನ ಪೂಜಾರಿ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ರಲ್ಲ, ಆ ಟೈಮಲ್ಲಿ ಸಾಲ ಮೇಲ ಕೊಡ್ತಿದ್ರು. ಆ ಟೈಮಲ್ಲಿ ಮಾಡಿದ್ದಂತ ದೊಡ್ಡಪ್ಪ ಹೇಳಿದ್ ನಂಗೆ ನೆನಪುಂಟು. ದೊಡ್ಡಪ್ಪ ಹೇಳ್ತಿದ್ರು ಆ ಟೈಮಲ್ಲಿ ಮಾಡಿದಂತ. ಆ ಟೈಮಲ್ಲಿ ಸಾಲ ಕೊಡ್ತಿದ್ರು, ಆ ಕಷ್ಟದ ಕಾಲದಲ್ಲಿ ಸಾಲ ಕೊಡ್ತಿದ್ರು, ಆಗ ಕೊಟ್ಟು ಈಗ ಗೂಡಂಗಡಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾಡಿದ್ದಾರೆ ದೊಡ್ಡಪ್ಪ. ಹಾಗೆ ಮತ್ತೆ ನೀವು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಹೌದು. ಈಗ ಇಲ್ಲಿನ ಸ್ಪೆಷಲ್ ತಿಂಡಿ ಏನ್ ಸರ್? ಇಲ್ಲಿ ನಾವು ಇಡ್ಲಿ ಮಾಡ್ತೇವೆ, ಇಡ್ಲಿ ಸಾಂಬಾರ್ ದಾಲ್ ಮಾಡ್ತೇವೆ. ಒಂದು ದಿವಸ ಸಾಂಬಾರು, ಒಂದು ದಿವಸ ಇವತ್ತು ಸಾಂಬಾರು ಮಾಡಿದ್ದೀನಿ ಇಡ್ಲಿಗೆ. ಮತ್ತೆ ಸಮೋಸ, ಉದ್ದಿನೊಡೆ, ಚಟ್ಟಂಬಡೆ, ಮತ್ತೆ ಎಗ್ಗಲ್ಲಿ ವೆರೈಟಿ ಮಾಡ್ತೀನಿ. ಬಾಯ್ಲ್ಡ್ ಎಗ್, ಬನ್ ಆಮ್ಲೆಟ್, ಬ್ರೆಡ್ ಆಮ್ಲೆಟ್, ಬನ್ ಮಸಾಲ, ಬ್ರೆಡ್ ಮಸಾಲ, ಕೇಸ್ಟೋ. ಕೇಸ್ಟೋ ಅಂದ್ರೆ ಇಲ್ಲಿ ಸ್ಪೆಷಲ್ ಡಿಶ್ ಅದು. ಕೇಸ್ಟೋ ಅಂತ, ಚೀಸ್ ಕೇಸ್ಟೋ, ಅದು ಎಗ್ಗಲ್ಲಿ ಮಾಡುದು. ಚೀಸ್ ಕೇಸ್ಟೋ ಇದು ಸ್ಪೆಷಲ್ ಡಿಶ್ ಪ್ರೆಸ್ ಕಾರ್ಟ್ ಅಲ್ಲಿ. ಅಲ್ಲಿ ಸ್ಟೂಡೆಂಟ್ಸ್ ಅವರು ತುಂಬಾ ಲೈಕ್ ಮಾಡ್ತಾರೆ, ಲೋಕಲ್ ಕೂಡ ಇಲ್ಲೆಲ್ಲ ಲೈಕ್ ಮಾಡ್ತಾರೆ. ಇಲ್ಲೆಲ್ಲ ಇಲ್ಲಿ ಸ್ಟೂಡೆಂಟ್ ನವರಂತ ಸ್ಟೂಡೆಂಟ್ ನವರು ಇಲ್ಲಿ ಇರ್ತಾರೆ. ಈಗ ರಜೆಗೆ ಎಲ್ಲ ಈಗ ಊರಿಗೆ ಹೋಗಿದ್ದಾರೆ, ಎಕ್ಸಾಮ್ ಆಗಿದೆ. ಆಗ ನಿಮ್ಗೆ ಏನಾದ್ರು ಏರುಪೇರು ಆಗುತ್ತೆ? ಆಗುತ್ತೆ. ಸ್ಟೂಡೆಂಟ್ ಇಲ್ಲ, ಮಣಿಪಾಲ ಸ್ಟೂಡೆಂಟ್ ಇದ್ರೆ ಮಾತ್ರ
ವ್ಯಾಪಾರ ಮಣಿಪಾಲ, ಸ್ಟೂಡೆಂಟ್ ಇಲ್ಲ ಅಂದ್ರೆ ವ್ಯಾಪಾರ ಇಲ್ಲ. ಆಗ ತಾವು ಏನ್ ಮಾಡ್ತೀರಾ? ಯಾಕಂದ್ರೆ ಹೊರಗಿನ ಗಿಡಕ್ಕೆ ಬರ್ತಾರಾ ಇಲ್ವಾ? ಹೊರಗಿನವ್ರು ಬರ್ತಾರೆ, ಹಾಗೆ ಬರ್ತಾರೆ ಅಂತ ಗ್ಯಾರಂಟಿ ಹೇಳಲಿಕ್ಕಿಲ್ಲ. ಸ್ಟೂಡೆಂಟ್ ಇದ್ರೆ ಒಂದು ರನ್ನಿಂಗ್ ವ್ಯಾಪಾರ ಇರುತ್ತೆ, ಸ್ಟೂಡೆಂಟ್ ಇದ್ರೆ. ಸ್ಟೂಡೆಂಟ್ ಇಲ್ಲ ಅಂದ್ರೆ ಮಣಿಪಾಲದಲ್ಲಿ ಏನಿಲ್ಲ, ಯಾರಿಗೂ ಯಾರಿಗೂ ಹೋಟೆಲ್ ಅಂಗಡಿಯವ್ರಿಗೆ ಯಾರಿಗೂ. ಸರಿ, ಈಗ ನಿಮ್ದು ಬೆಳಿಗ್ಗೆ ಇಂಥದೇ ಟೈಮಿಂಗ್ ಅಂತ ಇರ್ತದೆ ಈ ಒಂದು ಕ್ಯಾಂಟೀನ್ಗೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ನಮ್ದು ಬೆಳಿಗ್ಗೆ ಓಪನ್ ಇಲ್ಲ, ಮಧ್ಯಾಹ್ನ ಮೇಲೆ ಬರುದು. ಮಧ್ಯಾಹ್ನ ನಾವು ಸಾಧಾರಣ 2 ಗಂಟೆ ಬರ್ತೀವಿ, ಇಲ್ಲಿ ಪ್ರಿಪೇರ್ ಮಾಡ್ಬೇಕಲ್ಲ. ಒಂದು 4 ಗಂಟೆ ರೆಡಿ ಆಗುತ್ತೆ. 4 ಗಂಟೆ ಇದ್ರೆ ರಾತ್ರಿ ಒಂದು 10-11 ಗಂಟೆವರೆಗೆ ಮುಗೀತು ನಮ್ದೆಲ್ಲ. ಮುಗಿತದೆ ರಾತ್ರಿ? ಹೌದು, 11 ಗಂಟೆವರೆಗೆ ಇರ್ತೀರಾ? ಆಗ ಕೂಡ ಜನ ಬರ್ತಾ ಇರ್ತಾರೆ. ಬರ್ತಾರೆ. ಅಲ್ಲ, ಮುಂಚೆ ಲೇಟ್ ನೈಟ್ ಇತ್ತು, 2 ಗಂಟೆವರೆಗೆ 3 ಗಂಟೆ ಇರುತ್ತೆ ಮುಂಚೆ. ದೊಡ್ಡಪ್ಪಲ್ಲಿ ಇರುವಾಗ ಆ ಕಾಲದಲ್ಲಿ ತುಂಬಾ ಸ್ಟೂಡೆಂಟ್ಸ್ ರಾತ್ರಿ ತಿರುಗ್ತಿದ್ರು. ರಾತ್ರಿ ಎಲ್ಲ ನಮಗೆ ಫ್ರೆಶ್ಗೆಲ್ಲ ಹೋಟೆಲ್ ಇತ್ತು, ಆಗ ಬಿಸ್ನೆಸ್ ಇತ್ತು ಆಗ. ಹಾಗೆ ನೀವು ಇಲ್ಲಿಯೇ ಬಂದು ತಿನ್ಬೇಕಾ? ಅಲ್ಲ ನೀವೇನು ಆರ್ಡರ್ ಕೊಟ್ರೆ ಪಾರ್ಸೆಲ್ ಸಮಥಿಂಗ್ ಏನೋ? ಪಾರ್ಸೆಲ್ ಡೆಲಿವರಿ ಇಲ್ಲ ನಮ್ದು. ಇಲ್ಲ, ಫೋನ್ ಮಾಡಿ ನಂಬರ್ಸ್ ಕಾಂಟ್ಯಾಕ್ಟ್ ಎಲ್ಲ ಹೆಚ್ಚಿನವ್ರದ್ದು ಕೊಟ್ಟಿದ್ದೇನೆ ನಾನು. ಉಂಟು, ಕೆಲವರು ಫೋನ್ ಮಾಡಿದ್ರೆ ಪಾರ್ಸೆಲ್ ಮಾಡಿರ್ತೇನೆ, ಬಂದು ತಗೊಂಡು ಹೋಗ್ತಾರೆ. ಡೆಲಿವರಿ ಐಟಮ್ ಏನು ಕೊಡ್ಲಿಕ್ಕಿಲ್ಲ. ಇನ್ನೊಂದು ಕ್ವಶನ್ ಸರ್, ತಾವು ಈ ಉದ್ಯಮವನ್ನು ಯಾಕೆ ಒಂದು ಚೂಸ್ ಮಾಡಿದ್ರೆ? ಯಾಕಂದ್ರೆ ಈಗ ಕೆಲವರಿಗೆ ಯಂಗ್ಸ್ಟಾರ್ಗೆಲ್ಲ ಇದೆಲ್ಲ ಹೋಟೆಲ್ ಉದ್ಯಮ ಎಂತ ಮಾರ ಕಿರಿಕಿರಿ, ಅಲ್ಲಿ ಎಲ್ಲಿಗೂ ಹೋಗಕ್ಕಿಲ್ಲ, ಎಲ್ಲಿಗೂ ಬರಕ್ಕಿಲ್ಲ, ಒಂದು ಕೂತ್ಕೊಳ್ಳಿಕ್ಕಿಲ್ಲ, ನಿಂತ್ಕೊಳ್ಳಿಕ್ಕಿಲ್ಲ, ದುಡಿಬೇಕು ದುಡಿಬೇಕು ದುಡಿಬೇಕು. ಹೌದು. ಅದೇ ತಾವು ಒಂದು ಯಾಕೆ ಇಲ್ಲಿಗೆ ಬಂದು, ನಿಮ್ಗೊಂದು ಆಸೆ ಇರ್ಲಿಲ್ವಾ ನಾನು ಎಂಥದ್ದೊಂದು ಆಗ್ಬೇಕು, ನಾನು ಇಲ್ಲಿ ಆಫೀಷಿಯಲಿ ಈಗ ಇಲ್ಲಿ ಅದೇ ಪ್ರೆಸ್ಕಾರ್ಟ್ ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳು ಒಂದು ಅವರದ್ದು ನೋಡಿ ನಿಮ್ಗೆ ನಾನು ಸಹ ಒಂದು ಕಲಿತಿದ್ರೆ ಎಂತಾದ್ರೂ ಆಗ್ತಿದ್ರೆ ಎಂತಾದ್ರೂ ಮಾಡ್ತಿದ್ದೆ ಅನ್ನೋ ತಲೆಯಲ್ಲಿ ಬರಲಿಲ್ಲ. ಹಾಗೆ ಇತ್ತು. ನನ್ನ ಐಡಿಯಾ ಅಂದರೆ ಇಲ್ಲಿ ದೊಡ್ಡಪ್ಪ ಮತ್ತೆ ತಂದೆ ಮಾಡ್ತಿದ್ರಲ್ಲ, ಇಲ್ಲಿ ಕೆಲಸಕ್ಕೆ ಜನ ಇರಲಿಲ್ಲ. ಮತ್ತು ದೊಡ್ಡಪ್ಪನಿಗೆ ಒಂದು ಟೈಮಲ್ಲಿ ಅಸೌಖ್ಯ ಇಲ್ಲದ ಕಾರಣ ಮತ್ತೆ ಇಲ್ಲಿ ಜನ ಬೇಕಿತ್ತು. ನಾನು ಆಗ ಕಾಲೇಜಲ್ಲಿರುವಾಗ ಬರ್ತಿದ್ದಿಲ್ಲ ಕೆಲಸಕ್ಕೆ. ಮತ್ತೆ ಇದನ್ನು ಮಾಡಿ ಬಂದು ಇದನ್ನೇ ಮಾಡುವಂತ ನಿರ್ಧಾರ ಮಾಡಿ ಇದಕ್ಕೆ ಬಂದಿದ್ದೇನೆ ಈಗ ಈ ಫೀಲ್ಡಿಗೆ. ಇದನ್ನೇ ಮಾಡುವಂತ ಗಟ್ಟಿ ಮನಸ್ಸು ಮಾಡಿ ಬೇಡ, ಬೇರೆ ಯಾವುದು ಎಂತ ಬೇಡ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋಕೆ ನಾವು ಸ್ವಂತ ಒಂದು ಮಾಡುವ ಅಂತ ಹೇಳಿ, ಸ್ವಂತ ನಮ್ಮ ಅಪ್ಪ ಅಮ್ಮ ಮಾಡಿದ್ದು ಇದೆ ಅದನ್ನೇ ಕಂಟಿನ್ಯೂ ಮಾಡು, ಮುಂದುವರಿಸಿಕೊಂಡು ಹೋಗುವ ಅಂತ. ಕಂಟ ಅದ್ಭುತವಾದ ಮಾತು ವೀಕ್ಷಕರೇ, ಕೇಳಿದ್ರಲ್ಲ, ಅದ್ಭುತವಾದ ಮಾತು. ಯಾಕಂದ್ರೆ ಹೇಳಿದ್ರೆ ಅಪ್ಪ ಅಮ್ಮ, ಅಪ್ಪ ಈಗಲೂ ಕೂಡ ಒಟ್ಟಿಗೆ ಇದ್ದಾರೆ. ಅವರು ಏನು ಮಾಡ್ಕೊಂಡು ಬಂದಿದ್ದಾರ ಅದನ್ನೇ ಇವರು ಕಂಟಿನ್ಯೂ ಆಗಿ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಓಕೆ ಸರ್, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ನಮ್ಮ ಮನೆಯಲ್ಲಿ ಫಸ್ಟಿಗೆ ನಾವು ಜಾಯಿಂಟ್ ಫ್ಯಾಮಿಲಿ ಇತ್ತು, ತಂದೆ ದೊಡ್ಡಪ್ಪ ಕುಟುಂಬ. ಆಗ 11 ಜನ ಮಕ್ಕಳು. ದೊಡ್ಡಪ್ಪನವ್ರಿಗೆ 4 ಜನ ಮಕ್ಕಳು, ತಂದೆ ದೊಡ್ಡಪ್ಪ, ದೊಡ್ಡಮ್ಮ 6 ಜನ, ನಾವು 5 ಜನ. ನಾವು ತಮ್ಮ ತಂಗಿ 3 ಮತ್ತೆ ಅಪ್ಪ ಅಮ್ಮ 5 ಜನ, 11 ಜನ ಒಟ್ಟಿಗಿದ್ದೇವೆ. ಈಗಲೂ ಒಂದೇ ಕಾಂಪೌಂಡ್, ಬೇರೆ ಬೇರೆ ಮನೆ ಉಂಟು, ಒಂದೇ ಕಾಂಪೌಂಡ್ ಅಲ್ಲಿ ಇದ್ದೇವೆ. ನಾವು ಮನೆಯಲ್ಲಿ 5 ಜನ ಇದ್ದೇವೆ. ಈಗ 4 ಜನ ಇದ್ದೇವೆ. ತಮ್ಮನಿಗೆ ಮದುವೆ ಆಗಿದೆ, ಇದು ಒಟ್ಟಿಗೆ 6 ಜನ. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು? ಈಗ ನಮ್ಮ ಮನೆಯಲ್ಲಿ ನಾವು ಈಗ 4 ಜನ ಇದ್ದೇವೆ. ನೀವು ಅಣ್ಣ ತಮ್ಮ ಹಾಗೆ ಅಲ್ಲ? ಹೌದು, ನಾನು, ಅಪ್ಪ ಅಮ್ಮ ಮತ್ತೆ ನನ್ನ ಹೆಂಡತಿ ಇದ್ದಾರೆ. ಮಕ್ಕಳಿಲ್ಲ. ಹಾಗಾದ್ರೆ ಹೆಂಡತಿಯದ್ದು ಸಹ ಸಪೋರ್ಟ್ ಇದೆ ಎಲ್ಲ ಅಲ್ಲ? ಮನೇಲಿ ಇರ್ಬೇಕಾದ್ರೆ ಅವ್ರದ್ದು ಕೂಡ ಒಂದು ಹೆಲ್ಪ್ ಇದ್ರೆ ಮಾತ್ರ ನಿಮ್ಗೆ ಯಾವುದೇ ಒಂದು ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಅಡಚಣೆಗಳೆಲ್ಲ ಬರ್ತಾ ಇರ್ತದೆ, ಕ್ಲಿಯರ್ ಎಲ್ಲ ಮಾಡೋದು ಸ್ವಲ್ಪ ಹೆಂಡತಿ ಅಂತ ಹೇಳ್ಬೋದು ಅಲ್ಲ? ಖಂಡಿತ. ವೀಕ್ಷಕರೇ ಕೇಳಿದ್ರಲ್ಲ, ಮಣಿಪಾಲಕ್ಕೆ ಬಂದ್ರೆ ಪ್ರೆಸ್ ಕಾರ್ಟ್ನ ಹತ್ರ ಒಂದು ಕ್ಯಾಂಟೀನ್ ಇದೆ, ಅಲ್ಲಿಗೆ ಬರಲೇಬೇಕು. ಅಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಇಡ್ಲಿ ಸಾಂಬಾರ್, ಇಡ್ಲಿ ತೋವೆ, ಚಕ್ಕುಲಿ ಸಾಂಬಾರ್, ಚಕ್ಕುಲಿ ತೋವೆ, ಇದು ಫೇಮಸ್. ಚಕ್ಕುಲಿ ಸಾಂಬಾರ್, ಇಡ್ಲಿ ತೋವೆ, ಏನೋ ಸ್ಪೆಷಲ್ ಎಲ್ಲ ಉಂಟಂತೆ. ಹಾಗಾದ್ರೆ ಯಾಕೆ ತಡ ವೀಕ್ಷಕರೇ, ನಾವು ಒಮ್ಮೆ ಈಗ ಆ ಚಕ್ಕುಲಿ ಸಾಂಬಾರ್ ಓಕೆ ಬೇಡ, ಈಗ ನಮ್ಗೆ ಏನ್ ತಿನ್ನಿಸ್ತೀರ ಸರ್? ಏನ್ ಬೇಕಿಲ್ಲ, ಈ ಚಕ್ಕುಲಿ ಸಾಂಬಾರ್ ಆಗ್ಬೋದಾ? ಇಲ್ಲಿ ಸ್ಪೆಷಲ್ ಇಡ್ಲಿ ವಿತ್ ಚಕ್ಕುಲಿ ಮಿಕ್ಸ್ ಮಾಡ್ತೀನಿ, ಒಳ್ಳೆದಾಗಿದೆ ಕಾಂಬಿನೇಷನ್. ಇಡ್ಲಿ ವಿತ್ ಚಕ್ಕುಲಿ ಸಾಂಬಾರ್. ಓಕೆ, ಆಗ್ತಾಡ ವೀಕ್ಷಕರೇ, ಹಾಗಾದ್ರೆ ಆಗ್ತಾಡ ನೋಡುವ. ಇಡ್ಲಿ ವಿತ್ ಚಕ್ಕುಲಿ ಸಾಂಬಾರ್ ತಿನ್ನುವ ಟೇಸ್ಟ್ ನಿಮಗೆ ನಾನು ಈಗಲೇ ಹೇಳ್ತೀನಿ ಹೇಗೆ ಇದೆ, ಹೇಗೆ ಮಾಡ್ತಾರೆ, ಇವರ ಕೈಗುಣ ಹೇಗೆ ಅಂತ. ಆಗ್ತಾಡ ಒಂದು ಪ್ಲೇಟ್ ಕೊಡಿ ನಾನು. ಮುಲ್ಪದ ಸ್ಪೆಷಲ್ ಇಡ್ಲಿ ಸಾಂಬಾರ್ ರಸಂ. ವಾ ಸಖತ್ತಾದಿಪ್ಪುಡು ವೀಕ್ಷಕರೇ, ತುಲೆ ಇಡ್ಲಿ ರಸಂ ಸಾಂಬಾರ್ ಸಖತ್ ಟೇಸ್ಟ್ ಆದಂಡು ತಿನ್ನಾಗ ನಂಗೆ ಯಾಪಲ ಬೊರ್ಚಿ ಬಂದ ಆಪಜಿ ಪೈಕ್ ಚಕ್ಕುಲಿ ತುಲೆ ಪನ್ನೆ ಕರೆಕ್ಟ್ ದೇಪಂಡ 15 ವರ್ಷದಿಂಚಿ ಒರಿ ಒಂಜೇ ಟೇಸ್ಟ್. ಅವ್ರ ದುಂಬು ಏರ್ ಮಾತೊಂದು ಉಪ್ಪೇರು ಪಂಪಿನ ಪ್ರಶ್ನೆ ಆಗ್ತದೆ. ಅವ್ರ ದುಂಬುಲ ಏರ ಮಾತೊಂದು ಇತ್ತದು ಅವೇ ಕ್ವಾಲಿಟಿ, ಅವೇ ಕ್ವಾಂಟಿಟಿ, ಅವೇ ಒಂಜಿ ಟೇಸ್ಟ್ ಕೋಡ್ ಪನ್ನಾಂಡ ಮಸ್ತ್ ಬಂಗೋಣ ದೇಪಂಡ ಇತ್ತದ ಜನಕುಲೆಗೆ ಏತ್ತು ಕೊರಂಡಲ ಯೋಜ್ ಉಡಲಾತು ಬೋಡು ನನಲಾತು ಬೋಡು ಪಂಪಿನ ಒಂಜಿ ಯುಗ
ಅಂಚನೆ ಮೇರುತ್ತಲೆ ಇಡ್ಲಿ ಸಾಂಬಾರನು ಅಂಚನೆ ಕೊರೊಂದುಲ್ಲೆ ವೀಕ್ಷಕರ ದಯವಂಟ ತುಲ ಇಡ್ಲಿ ರಡ್ಡು ಇಡ್ಲಿ ಕೊರ್ಪೇರು ಐತೆ ಮಿತ್ತು ಚಕ್ಕುಲಿ ಬಾಡುವೇರು ಚಕ್ಕುಲಿ ಬಾರ್ದು ಕೂಡ ರಸಂ ಆ ಟೇಸ್ಟಿ ಬನ್ನ ಓಲ ತಿಕ್ಕುಜಿ ನಿಕ್ಕಲು ಖಂಡಿತವಾದ ಮಣಿಪಾಲ ಬತ್ತಾಡ ಈ ಒಂಜಿ ಕ್ಯಾಂಟೀನ್ ಬತ್ತದ್ದು ಇಡ್ಲಿಲ ಬೊಕ ಅವ್ರನ್ನ ಚೀಸ್ದ ಸ್ಪೆಷಲ್ ಉಪ್ಪುನ ಒಂದು ತಿಂಡಿ ಅವೆಲ್ಲ ತಿಂದು ಕೋಡಿ ವೀಕ್ಷಕರ ಬೊಕ್ಕ ಪಲ್ಲೆ ನಿಕ್ಕಲು ಆರು ಮಲ್ಪುನ ತಿಂಡಿ ಹೆಂಚಾಪು ಓಕೆ ವೀಕ್ಷಕರೇ ಎಗ್ ತಿನ್ನುವರಿದ್ರೆ ಇಲ್ಲಿ ಒಂದು ಸ್ಪೆಷಲ್ ಫುಡ್ಡು, ಯಾಕಂದರೆ ಇವರೇ ಮಾಡೋದಂತೆ, ಹೆಸರು ಕೂಡ ಇವರೇ ಇಟ್ಟದಂತೆ. ಅವರ ಬಾಯಿಂದ ಅಲ್ಲಿ ಕೇಳುವ ಏನು ಹೆಸರು, ಹೆಂಗೆ ಮಾಡ್ತಾರಂತೆ ಎಲ್ಲ ಡೀಟೇಲ್ ಕೊಡ್ತೀನಿ. ಸರ್ ಈಗೇನೋ ಹೇಳಿದ್ರಲ್ಲ ಅದರ ಹೆಸರು ಹೇಳಿ. ಅದು ಎಗ್ ಪ್ರಿಯರಿಗೆ ತುಂಬಾ ಇಷ್ಟ, ಇದು ಸ್ಟೋರ್ಸ್ ತುಂಬಾ ಇಷ್ಟಪಡ್ತಾರೆ. ಚೀಸ್ ಕೇಸ್ಟೋ ಅಂತ ಹೇಳಿ. ಚೀಸ್ ಕೇಸ್ಟೋ ಕೇಸ್ಟೋ ಚೀಸ್ ಕೇಸ್ಟೋ. ಓಕೆ ಸರ್, ಈ ಚೀಸ್ ಕೇಸ್ಟೋ ಹೇಗೆ ಮಾಡೋದಂದ್ರೆ ತೋರಿಸಿ. ತುಂಬಾ ಈಸಿ ಉಂಟು, ಏನು ಕಷ್ಟ ಏನಿಲ್ಲ ಓಕೆ ಮಾಡಲಿಕ್ಕೆ. ಫಸ್ಟಿಗೆ ತವಾಗ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ಮೇಲೆ ಹಾಕಿ ಮೊಟ್ಟೆಯನ್ನು ಹಾಕೋದು. ಎಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಮೇಲೆ. ಹೌದು. ಸ್ವಲ್ಪ ಟೊಮ್ಯಾಟೊ, ಅದರ ಮೇಲೆ ಉಪ್ಪು, ಖಾರ, ಗರಂ ಮಸಾಲ, ಉಪ್ಪು, ಖಾರ, ಗರಂ. ಅದರ ಮೇಲೆ ಸ್ವಲ್ಪ ಈರುಳ್ಳಿ. ಓಕೆ. ಚೀಸ್ಗೆ ಎಷ್ಟು ಸಮೋಸ 90 ರೂಪೀಸ್. ಸ್ವಲ್ಪ ಕಾಳುಮೆಣಸು ಪುಡಿ. ಇದನ್ನು 2 ಸೈಡ್ ರೋಸ್ಟ್ ಮಾಡಬೇಕು. ಓಕೆ. ರೋಸ್ಟ್ ಮಾಡಿದ್ರೆ ತುಂಬಾ ಟೇಸ್ಟ್ ಆಗ್ತದೆ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು, ಹಸಿ ಹಸಿದ್ದು ಟೊಮೆಟೊ ಎಲ್ಲ ಸ್ವಲ್ಪ. ಅದರ ಮೇಲೆ ಒಂದು ಚೀಸ್ ಸ್ಲೈಸ್ ಅನ್ನು ಹಾಕಬೇಕು ನಾನು. ಇದು ನಿಮಗೆ ರೋಸ್ಟ್ ಆದ ಮೇಲೆ ಅದನ್ನು ಬಣ್ಣ ಒಳಗೆ ಹಾಕಿ ಅದನ್ನು ಪುನಃ ಬಿಸಿ ಮಾಡಬೇಕು, ಬಣ್ಣ ರೋಸ್ಟ್ ಮಾಡಬೇಕು. ರೆಡಿ. ಬಿಸಿ ಬಿಸಿ ಚೀಸ್ ಕೇಸ್ಟೋ ರೆಡಿ ಆಯಿತು. ಚೀಸ್ ಕೇಸ್ಟೋ ನೋಡಿ ವೀಕ್ಷಕರೇ, ಚೀಸ್ ಕೇಸ್ಟೋ ರೆಡಿಯಾಗಿದೆ, ಪ್ಲೇಟ್ ಮೇಲೆ ಬಂದಾಯಿತು, ಇನ್ನು ತಿನ್ನುವುದೊಂದೇ ಬಾಕಿ. ಓಕೆ, ಎಸ್, ಸೂಪರ್. ನೋಡಿದ್ರ ಚೀಸ್ ಕೇಸ್ಟೋ. ಸರ್ ಒಂದು ಕ್ವಶನ್, ಇದು ತಾವು ಮಾಡಲಿಕ್ಕೆ ಹೇಗೆ ಕಲ್ತ್ರಿ? ಯಾಕಂದ್ರೆ ಇಲ್ಲಿ ಒಂದು ದೊಡ್ಡಪ್ಪ ಇದು ಎಂತ ಅವ್ರು ಮಾಡ್ತಾ ಇದ್ರು, ಅವರಿಂದ ನಾನು ಟ್ರೈನಿಂಗ್ ತಗೊಂಡು ನಾನು ಮಾಡ್ತಿದ್ದೇನೆ ಈಗ. ಇದು ಕೂಡ ಮಾಡ್ತಾ ಇದ್ರು ಹೌದು, ಆಗಿಂದಲೂ. ಓ ಆಗಿಂದಲೂ ಮಾಡ್ತಿದ್ರು. ಹಾಗೆ ಒಂದೇ ಫ್ಲೇವರ್ ಹಾಗಾದ್ರೆ ಏನು ಚೇಂಜ್ ಆಗ್ಲಿಕ್ಕಿಲ್ಲ. ಅವರಂದ್ರೆ ಟೇಸ್ಟ್ ನಾನು ಹೇಳುದಿಲ್ಲ, ಬಟ್ ಅವರ ಕೈಗುಣ ನನ್ನ ಕೈಗುಣ ಅಂತ ಹೇಳುದಿಲ್ಲ, ಬಟ್ ಸೇಮ್ ರೆಸಿಪಿ ಸೇಮ್ ಅಲ್ಲ, ಸೇಮ್ ರೆಸಿಪಿ, ಏನಿದ್ರು ಚೇಂಜ್ ಆಗಲ್ಲ. ಓಕೆ ವೀಕ್ಷಕರೇ, ನೋಡುವ ಟೇಸ್ಟ್ ಸ್ವಲ್ಪ ಚೇಂಜಸ್ ಇರ್ಬೋದು, ಅವರ ಕೈಗುಣಕ್ಕೂ ನನ್ನ ಕೈಗುಣಕ್ಕೂ. ಖಂಡಿತ. ಆದ್ರೂ ಕೂಡ ನಿಮ್ಮ ಕೈಗುಣ ಅದ್ಭುತ ಅಂತಲೇ ಹೇಳ್ಬೇಕು. ಯಾಕಂದ್ರೆ ನಾನು ಆಗದಿಂದ ನೋಡ್ತಾ ಇದ್ವಿ, ಗಿರಾಕಿಗಳು ಬರ್ತಾರೆ ಇದೇ ತಿಂತಾರೆ ಸ್ಟೂಡೆಂಟ್ ಅವರು, ಹೌದಲ್ವಾ? ಯಾಕಂದ್ರೆ ಕೈಗುಣ ಒಳ್ಳೆದ್ರೆ ಯಾರು ಸಹ ತಿನ್ನಲ್ಲ, ಖಂಡಿತ ಅಲ್ಲ. ಯಾಕಂದ್ರೆ ಎಲ್ರು ಬಂದವರು ಇದೇ ಕೇಳ್ತಾರೆ, ತಿಂತಾರೆ, ಹೋಗ್ತಾರೆ, ಬಿಲ್ ಮಾಡಿ ಹೋಗ್ತಾರಲ್ಲ. ಓಕೆ ವೀಕ್ಷಕರೇ, ನೋಡುವ ಇವರು ಚೀಸ್ ಕೇಸ್ಟೋ ಹೇಗಿದೆ ಅಂತ ಎಲ್ಲ ಹೇಳ್ತೀನಿ. ನೀವು ಸಹ ಒಮ್ಮೆ ಮಣಿಪಾಲಕ್ಕೆ ಬಂದರೆ ಇಲ್ಲಿಗೆ ಬಂದು ಇದು ತಿನ್ನಲೇಬೇಕು. ಈಗ ನಾನು ಮೊದಲು ಇದನ್ನು ತಿಂತೇನೆ. ಕೇಸ್ಟೋ ಸಖತ್ತಾಗಿ ಟೇಸ್ಟ್ ಆಗಿದೆ ನೋಡಿ. ವೀಕ್ಷಕರೇ, ಚೀಸ್ ಕೇಸ್ಟು ತುಂಬಾ ಸಖತ್ತಾಗಿದೆ. ಯಾಕಂತ ಹೇಳಿದರೆ ಈಗಿನ ಬಂದಷ್ಟೇ ಡಾಮಿನೋ, ಪಿಜ್ಜಾ, ಸಮಥಿಂಗ್ ಎಲ್ಲ ಅಲ್ವಾ, ಈಗಿನವರು ತುಂಬಾ ಲೈಕ್ ಮಾಡ್ತಾರೆ. ಆದರೆ ಇವರು ಸುಮಾರು 15 ವರ್ಷದ ಹಿಂದೆ ಇದನ್ನು ಮಾಡಿ ಪ್ರೆಸೆಂಟ್ ಕೊಟ್ಟಾಗಿದೆ. ಯಾಕಂದರೆ ಹೇಳಿದೆ, ಇವರು ಚಿಕ್ಕಪ್ಪ, ಇವರ ಅಪ್ಪ ಮತ್ತು ಈಗ ಇವರು ಅದೇ ಫುಡ್ ಕ್ವಾಲಿಟಿ, ಅದೇ ಟೇಸ್ಟ್, ಅದೇ ಎಲ್ಲ ನೋಡಿ ಸಖತ್ತಾಗಿದೆ ಮಾತ್ರ. ಇಲ್ಲಿಂದ ನಾವು ಆನ್ಲೈನಲ್ಲಿ ಕೆಲವು ಎಂತ ಆರ್ಡ್ರ್ ಮಾಡ್ತಾರೆ ಪಿಜ್ಜಾ ಎಲ್ಲ, ಅವಾಗಿಂತಲೂ ಇದು ತುಂಬ ಸಖತ್ತಾಗಿದೆ. ಅದಕ್ಕೆ ಹೇಳೋದು, ಕೆಲವು ನಮಗೂ ಕೂಡ ಎಂತ
ಗೊತ್ತಿರಲ್ಲ ಎಲ್ಲಿ ಯಾವ ರೀತಿಯ ತಿಂಡಿ ಸಿಗುತ್ತೆ ಅಂತ. ಅದಕ್ಕೋಸ್ಕರ ನಮ್ಮ ಈ ಸ್ಪಂದನ ಟಿ ವಿ ಒಂದು ಕಾರ್ಯಕ್ರಮ ಮಾಡಿದೆ. ಯಾಕಂದರೆ ಎಲ್ಲಿ ಗಲ್ಲಿ ಫುಡ್ ಅಂತ ಹೇಳುವ ಕಾರ್ಯಕ್ರಮವೇ ಅದಕ್ಕೆ. ಎಲ್ಲೆಲ್ಲಿ ಗಲ್ಲಿಗಳಲ್ಲಿ ವಿಶೇಷವಾದ ಒಂದು ತಿಂಡಿ ತಿನಿಸು ಮಾಡ್ತಾರೆ ಅದನ್ನು ತೋರ್ಪಡಿಸುವ ಕಾರ್ಯಕ್ರಮವೇ ಈ ಗಲ್ಲಿ ಫುಡ್. ವೀಕ್ಷಕರೇ, ಖಂಡಿತವಾಗ್ಲೂ ನೋಡಿ, ಚೀಸು ಎಲ್ಲ ಹಾಕುವುದು ಎಲ್ಲ ಹಾಕಿದ್ದಾರೆ. ಫಸ್ಟಿಗೆ ಮೊಟ್ಟೆ ಹಾಕಿದ್ದಾರೆ. ನಾನು ವೆಜ್ ಪ್ರಿಯರಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಮೊಟ್ಟೆ ಇಲ್ಲದೆ ಕೂಡ ಮಾಡ್ಬೋದೋ ಏನೋ, ಮಾಡಲಿಕ್ಕೆ ಇರಬಹುದು. ಇದು ಮೊಟ್ಟೆ ಹಾಕಿ ಮಾಡಿದರೆ ತುಂಬಾ ಟೇಸ್ಟು. ನಾನು ಆಗನೇ ಹೇಳಿದ ಹಾಗೆ, ಯಾಕಂದರೆ ಇಲ್ಲಿ ಒಂದು ಚೀಸ್ ಕೇಕ್ ಫೇಮಸ್ಸು, ಇನ್ನೊಂದು ಇಡ್ಲಿ ಸಾಂಬಾರಂತೆ ಅದು ಕೂಡ ತುಂಬಾ ಫೇಮಸ್. ಯಾಕಂದರೆ ಇಲ್ಲಿ ಮಣಿಪಾಲ್ ಅಂತ ಹೇಳಿದ್ರೆ ಗೊತ್ತೇ ಇದೆ. ಅಲ್ಲಿ ಫ್ಯಾಕ್ಟ್ರಿ, ಇಲ್ಲಿ ಫ್ಯಾಕ್ಟ್ರಿ, ಉದಯವಾಣಿ, ಪ್ರೆಸ್ ಎಲ್ಲ ಇದರ ಸರೌಂಡಿಂಗ್ ಎಲ್ಲ ಇದೆ ಈಗನೂ ಕೂಡ. ಯಾಕಂದರೆ ಸ್ಟೂಡೆಂಟ್ನವ್ರು ಲೈಕ್ ಮಾಡೋದು ದೊಡ್ಡ ದೊಡ್ಡ ಕೆಫೆ, ದೊಡ್ಡ ಹೋಟೆಲ್ ಅಂತ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಅವರು ಅದನ್ನೆಲ್ಲ ಬಿಟ್ಟು ಇಂಥದ್ದು ಕ್ಯಾಂಟೀನ್ಗೆ ಹುಡುಕೊಂಡು ಬರ್ತಾರಂತ, ಇಂಥ ತಿಂಡಿ ತಿಂತಾರೆ ಅಂತ ಈಗಲೇ ಗೊತ್ತಾಗೋದು ನನಗೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಎಲ್ಲ ವ್ಯವಸ್ಥೆ ಕೂಡ ಇದೆ. ಈಗಿನ ಕಾಲದಲ್ಲಿ ಅದು ಬೇಕೇ. ಯಾಕಂದರೆ ಕಿಸೆಯಲ್ಲಿ ಹಣ ಇಟ್ಕೊಂಡು ಯಾರು ಬರಲ್ಲ ವೀಕ್ಷಕರೇ, ಖಾಲಿ ಮೊಬೈಲ್ ಇಟ್ಕೊಂಡು ಬರ್ತಾರೆ. ಮೊಬೈಲಲ್ಲೇ ಎಲ್ಲ ಮಾಡ್ತಾರೆ, ಕೊಡ್ತಾರೆ, ಹಣ ಪೇ ಮಾಡ್ತಾರೆ, ಹೋಗ್ತಾರೆ. ಅದೇ ವಿಶೇಷತೆ. ಯಾಕಂದರೆ ನಾವು ಎಷ್ಟು ಮುಂದೆ ಹೋಗ್ತೇವೋ ಇನ್ನೂ ಕೂಡ ತುಂಬಾ ಕಲಿಲಿಕ್ಕಿದೆ. ವೀಕ್ಷಕರೇ, ಕ್ಯಾಂಟೀನ್ ಬತ್ತಾಂಡು ನಮ್ಮ ತಿಂಡಿ ತಿಂದಾಂಡು ನನ್ನ ಯಾನ್ ಏತ್ ರಿಸಲ್ಟ್ ಪನ್ಪೇನ ಅಂಚನೆ ನಮ್ಮ ಪ್ರತ್ಯಕ್ಷ ದರ್ಶಿರ್ಲಿರ್ ದೇವಂಡ ಆರ್ಲ ಇತ್ತೆ ತಿನ್ನೆ ಆತಿ ಒಂದು 4 ಪ್ಲೇಟ್ ತಿಂಡೇರು ಅರ್ಡನಿಕೆ ಅಂದೆ ಮೂತ ಫುಡ್ ಎಂಚೆ ಹಾಕೊಂಡು ಅವರಿಗೆ ಈಗಿನ ಇಷ್ಟ ಬಂದು. ಸರ್ ಇರ್ನ ಬುದ್ಧರು ಹರೀಶ್ ಸ್ವಲ್ಪ ಸರ್ ಇಲ್ಲಿರು ಯಾನ್ ಮಣಿಪಾಲ ರಾಜೀವ್ ನಗರ ಈಗಿನ ಮಾಡ್ತಂದದು ಯಾನ್ KMC ಹಾಸ್ಟೆಲ್ ವರ್ಕ್ ಮಾಡ್ತಂದು. ಓಕೆ ಸರ್. ಇದೀಗ ಮೂತ ತಿಂಡಿ ಮೇರ್ನ ಎಂಚೆ ಹಾಕೊಂಡು ಸರ್ ಯಾನ್ ತುಲೆ ಒಂಜಿ 25 ವರ್ಷ ಮಿತ್ತಾಂಡು ಮೇರ್ನ ಕಷ್ಟ ಅಂದ ಮೇರ್ನ ಪಂಡ ಪಪ್ಪ ಇಪ್ಪಲೆಗಡೆ ಬರೋಂದಿತ್ತು. ಸೊ ಎಂದ ಬರೋದಿಲ್ಲ ಎನ್ನ ಪಪ್ಪ ರೇಟ್ ಯಾರಿಗೆ ಜಾಬ್ ಬೇತೆ ಕಡೆಗೆ ಅಂಡ ಇಡ್ಬೇಕಾದ್ರೆ ಶಾಪ್ ಮಕ್ಳಿಗೆ ಪರಿಚಯ ಉಂಡು ಎನ್ನ ಪಪ್ಪನ. ಸೊ ಯಾನ್ ಬತ್ತದು ವೀಕ್ಲಿ 1 ಸರ್ತಿ 2 ಸರ್ತಿ 3 ಸರ್ತಿ ಇಂಚ ಬರೋಂದಿತ್ತು. ಏನಾಂಡ ಒಂಜಿ ಐಟಮ್ ಫುಡ್ ತಿನ್ಪಾರಿ. ಓಕೆ ಸರ್. ಇದೇ ಮೂಲ್ತ ಈಗಿನ ತಿಂಡಿ ಇಷ್ಟ ಮಸ್ತ್. ಫಸ್ಟ್ ಆಫ್ ಆಲ್ ಇಡ್ಲಿ ಸಾಂಬಾರ್ ವಿತ್ ಇಡ್ಲಿ ತವೆ, ಬೊಕ್ಕ ಆಮ್ಲೆಟ್ ಬುರ್ಜಿ ಅಂಚೆ ಬರ್ತಿ. ಇಡ್ಲಿ ಪಂಡ ಈ ಕೆಲ ಹೋಟೆಲ್ ಎಂಚೆ ಪಂಡ ಈ ಕಾಂಡೆ ಮಾತ್ರ ಮಲ್ಪಿರು. ಅದೇ ಇಡ್ಲಿ ಪಂಡ ಕಾಂಡೆದ ಫುಡ್ಡು ಪಂಡು ಇದೇ ಪಂಡ ಮಧ್ಯಾಹ್ನ ಬೊಕ್ಕ ಅವ್ರು ಬೈಯಾಗ ಅವ್ರು ಮಲ್ಪಿ ಅಂಡ ಮೂಲು ಈ ಕ್ಯಾಂಟೀನ್ ಬೈಯಾಗ ಇರ ಇಡ್ಲಿ ಸಾಂಬಾರು ಇಡ್ಲಿ ಬಗ್ಗೆ ಏನೋ ಚಕ್ಕುಲಿ ಪಾರ್ದು ಅವು ಸಾಂಬಾರಿಗೆ ಕೆಲವು ಪಂಡಿರ ತಿಂದ ಎಂಕುಲು ಭಾರಿ ಶೋಕಿತ್ತು. ಏನಲ್ಲ ಅದೇ ಪಂಡ ಮೂಲ್ತ ನನ್ನ ಸ್ಪೆಷಾಲಿಟಿ ಬಂದು ಅದೇ ಈರಂಚೆ ಬದದು ಇಡೀ ಬದದು ತಿಂದು ಕೂಡ ಇಲ್ಲಾಗ್ಲೇ ಬೋಣ ಪಾರ್ಸೆಲ್ ಪಸಮ ಬರುತ್ತೆ. ಬೈಯಾಗ ಸ್ಪೆಷಲ್ ಅದು ಬೈಯಾಗ ಪಂಡೆ ರೆಡಿ ಮಾಡ್ತಂದಿಲ್ಲ ಇಡ್ಲಿ ಅಂಚದು ಎಂಕ್ಲೆಗ್ ಅವು ಸಾಂಬಾರ್ಗಳ ಇಡ್ಲಿಗಳ ಕಾಂಬಿನೇಷನ್ ಕರೆಕ್ಟ್ ಆಗ್ತದೆ. ಅದನ್ನ ಟೇಸ್ಟ್ಲ ಉಂಟು. ಕೈ ತೊಟ್ಟಿಗೂ ಚಕ್ಕುಲಿ ಮಿಕ್ಸರ ಏನಂತ ಮಿಕ್ಸ್ ಮಾಡ್ಕೊರೇಡು ನಾನೆಲ್ಲ ಟೇಸ್ಟ್ ಅದೇ. ಸೊ ಅದಕ್ಕೋಸ್ಕರ ಇಡ್ಲಿ ಸಾಂಬಾರ್ ಮೂಲು ಸಾಧಾರಣ ಮಣಿಪಾಲದ ಒಂಚೂರು ಟೇಸ್ಟಿ ಮಂಡ ಮುಲ್ಪ ಇಜ್ಜಿ ಮಾಡಲ್ಲ. ಸರಿ ವೀಕ್ಷಕರೇ, ಕೇಂದ್ರದ ಇಡೀ ಮಣಿಪಾಲ ಪಂಪಿನ ಈ ಊಡೆ ಟೇಸ್ಟ್ ಫುಡ್ ಪಂಡ ಮುಲ್ತ ಇಡ್ಲಿ ಸಾಂಬಾರಿಗೆ ತುಲೆ ಆರೇ ಪಂಡಿರ್ ನನ್ನ ದಾಲ ಪಂಪಿನ ಅವಶ್ಯಕತೆ ಹೆಚ್ಚು ನಿಖಿಲ್ಲ ಒಲ್ಪಲ ಇಪ್ಪುಲೆ ಒಲ್ಪಲ ಕುಲ್ದಿಪ್ಲೆ ಉಂಡುದಿಪ್ಲೆ ಅಥವಾ ಜಿರುದಿಪ್ಲೆ ಲಕ್ಕೊಂದು ಮಾತ್ರ ಇಡೀಗೋರ ನಿಖಿಲ್ ಖಂಡಿತವಾದ ಬರ್ಡೆ ಮುಲ್ಪ ಇಡ್ಲಿ ಸಾಂಬಾರ್ ತಿಂದು ಪೋಡಿ. ಓಕೆ ಸರ್, ಥ್ಯಾಂಕ್ ಯು. ಸಖತ್ತಾಗಿರೋ ಒಂದು ಮಸ್ತಾಗಿರೋ ಫುಡ್ಡನ್ನು ಕೊಟ್ಟರು, ನಾನು ಕೂಡ ತಿಂದಿದ್ದೀನಿ. ಸಖತ್ತಾಗಿದೆ. ನೀವು ಕೂಡ ಮಣಿಪಾಲಕ್ಕೆ ಬಂದರೆ ಖಂಡಿತವಾಗ್ಲಿಯೂ ಇಲ್ಲಿಗೊಮ್ಮೆ ಬರಲೇಬೇಕು. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ವೀಕ್ಷಕರೇ. ನಮ್ಮ ಸ್ಪಂದನ ಟಿವಿ ಗಲ್ಲಿ ಫುಡ್ ವತಿಯಿಂದ ಇವರಿಗೊಂದು ಸ್ಮರಣಿಕೆ. ಸರ್, ಕಡೆಯ ಪ್ರಶ್ನೆ. ಓಕೆ ಸರ್, ಥ್ಯಾಂಕ್ ಯು. ಕಡೆಯ ಪ್ರಶ್ನೆ ನಮ್ಮ ಈ ವೀಕ್ಷಕರಿಗೆ ತಾವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ ಸರ್? ವೀಕ್ಷಕರಿಗೆ ಅಂದರೆ ಮಣಿಪಾಲಕ್ಕೆ ಬಂದರೆ ಯಾರೂ ಬಂದರು ಮಣಿಪಾಲಕ್ಕೆ ಯುಗಾನಿ ಪ್ರೆಸ್ ಹತ್ರ ಇರುವ
ಪ್ರೆಸ್ ಕಾರ್ಟಿಗೆ ಬಂದು ಒಂದ್ಸಲ ಹೋಗ್ಲೇಬೇಕು. ಯಾಕಂದ್ರೆ ಇಲ್ಲಿಯ ಫುಡ್ ಅನ್ನು ಒಂದ್ಸಲ ಟೇಸ್ಟ್ ಮಾಡಿ ಹೋಗ್ಲೇಬೇಕಂತ ಹೇಳುದು ಅಷ್ಟೇ. ಯಾಕಂದ್ರೆ ಇಲ್ಲಿಯ ಫುಡ್ ಅನ್ನು ಒಂದ್ಸಲ ಟೇಸ್ಟ್ ಮಾಡಿದ್ರೆ ಇನ್ನೊಂದ್ಸಲ ಅವರಾಗಿ ಹುಡ್ಕೊಂಡು ಬರ್ತಾರೆ, ನಾವು ಪುನಃ ಕರಿಬೇಕಂತೇನೆ ಇಲ್ಲ ಹಾಗೆ. ಆದ್ರಿಂದ ಯಾರು ಗಿರಾಕಿಗಳು ಯಾರು ಕಸ್ಟಮರ್ ಇದ್ರು ಕೂಡ ಮಣಿಪಾಲ ಬಂದವರು ಪ್ರೆಸ್ ಕಾರ್ಟಿಗೆ ಒಂದ್ಸಲ ಬಂದು ಹೋಗ್ಬೇಕು. ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ಯಾಕೆ ತಡ, ಎಲ್ಲಿ ಇದ್ರೂ ಕೂಡ ನೀವು ಮಣಿಪಾಲಕ್ಕೆ ಬಂದರೆ, ಮಣಿಪಾಲ ಬಾರದಿದ್ರು ಕೂಡ ಈ ತಿಂಡಿ ತಿನ್ನಕ್ಕೆ ಹುಡುಕೊಂಡಾದ್ರೂ ನೀವು ಇಲ್ಲಿಗೆ ಬರಲೇಬೇಕು, ತಿಂಡಿ ತಿನ್ನಲೇಬೇಕು. ಓಕೆ ವೀಕ್ಷಕರೇ, ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು. ಮಹಿಮಾ ಕೊಕೊನಟ್ ಆಯಿಲ್, ಸುಭಾಷ್ ನಗರ, ಶಂಕರಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ಡನ್ನು ಈಗಾಗಲೇ ನಾವು ಮುಗಿಸ್ತಾ ಇದ್ದೇವೆ. ಈ ವಾರದ ಗಲ್ಲಿ ಫುಡ್ ನೋಡಿದ್ರೆ ಮಣಿಪಾಲದಲ್ಲಿ ಮತ್ತೊಂದು ಮುಂದಿನ ವಾರ ಹೊಸತೊಂದು ಗಲ್ಲಿ ಫುಡ್ ಜೊತೆ ನಾನು ಬರ್ತೀನಿ ನಿಮ್ಮ ಜೊತೆ, ರಾಕೇಶ್ ಕಡ್ಪಾಡಿ. ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಬಾಯ್. ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ.